ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಸಂಬಂಧ ವಿಭಕ್ತಿಯೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗ ಅವ್ಯಯಗಳನ್ನು ಕಲಿತೆವು. ಇವತ್ತು ಎಲ್ಲ ವಿಭಕ್ತಿಯೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯ ಹಾಗೆ ನಾಮಪದ ಮೂಲ ರೂಪದೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಮೊದಲಿಗೆ ಮೂಲ ರೂಪದ ನಾಮಪದಗಳೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ಕಲಿಯುವ. ಮುಟ್ಟ ಅಥವಾ ಮುಟ, ವರೆಗೆ ಅಥವಾ ತನಕ, ವರ್ಮೆ ಅಥವಾ ಇಡೀ, ಆದ್ಯಂತ ಅಥವಾ ಎಲ್ಲ ಅಥವಾ ಇಡೀ, ಇಜ್ಜಂದೆ ಅಥವಾ ದಾಂತೆ, ಇಲ್ಲದೆ. ಈ ಉಪಸರ್ಗಾವ್ಯಯಗಳು ನಾಮಪದದ ಮೂಲ ರೂಪದೊಂದಿಗೆ ಉಪಯೋಗಿಸಲ್ಪಡುತ್ತದೆ. ಇವುಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ನೋಡುವ. ಆಯೆ ಎನ್ನ ಇಲ್ಲು ಮುಟ್ಟಬತ್ತೆ, ಅವನು ನನ್ನ ಮನೆಯವರೆಗೆ ಬಂದನು. ಆಯೆ ಎನ್ನ ಇಲ್ಲು ಮುಟ್ಟಬತ್ತೆ. ಯಾನ್ ಬಸ್ ಸ್ಟ್ಯಾಂಡ್ ಮುಟ್ಟ ಪೋಯೆ, ನಾನು ಬಸ್ ಸ್ಟ್ಯಾಂಡ್ವರೆಗೆ ಹೋದೆ. ಯಾನು ಬಸ್ ಸ್ಟ್ಯಾಂಡ್ ಮುಟ್ಟ ಪೋಯೆ. 10 ಗಂಟೆ ಮುಟ್ಟ ಕಾಪುವೆ, 10 ಗಂಟೆಯವರೆಗೆ ಕಾಯುತ್ತೇನೆ. 10 ಗಂಟೆ ಮುಟ್ಟ ಕಾಪುವೆ. 6 ತುಳುನಾಡೋರ್ಮೆ ಪುದರ್ ಪಡೆಯಿನಾರ್, ಅವರು ತುಳುನಾಡಿನಾದ್ಯಂತ ಹೆಸರು ಪಡೆದವರು. 6 ತುಳುನಾಡೋರ್ಮೆ ಪುದರ್ ಪಡೆಯಿನಾರ್. ಈ ಸುದ್ದಿ ಊರೊರ್ಮೆ ಪರಡಂಡು, ಈ ಸುದ್ದಿ ಊರೆಲ್ಲ ಹರಡಿತು. ಈ ಸುದ್ದಿ ಊರೊರ್ಮೆ ಪರಡಂಡು. ಈದಾಂತ ಯಾನು ಬದುಕಯ್ಯ, ನೀನಿಲ್ಲದೆ ನಾನು ಬದುಕಲಾರೆ. ಈದಾಂತ ಯಾನು ಬದುಕಯ್ಯ. ಎನ್ನ ಸಾಯದಾಂತ ನಿಕ್ಕ ಗೆಂದರೆ ಸಾಧ್ಯ ಇಜ್ಜಿ, ನನ್ನ ಸಹಾಯವಿಲ್ಲದೆ ನಿನಗೆ ಗೆಲ್ಲಲು ಸಾಧ್ಯವಿಲ್ಲ. ಎನ್ನ ಸಾಯದಾಂತ ನಿಕ್ಕ ಗೆಂದರೆ ಸಾಧ್ಯ ಇಜ್ಜಿ. ಮುಟ ಅನ್ನು ಕೃದಂತ ವಿಶೇಷಣಗಳೊಂದಿಗೆ ಕೂಡ ಉಪಯೋಗಿಸಬಹುದು. ಕೃದಂತ ವಿಶೇಷಣ ಪ್ಲಸ್ ಮುಟ. ಬರ್ಪಿನ ಪ್ಲಸ್ ಮುಟ, ಬರ್ಪಿನ ಮುಟ. ಇದನ್ನು ಬರ್ಪಿನೆಟ ಎಂದು ಕೂಡ ಉಚ್ಚರಿಸಲಾಗುತ್ತದೆ, ಅಂದರೆ ಬರುವ ತನಕ. ಬತ್ತಿನ ಮುಟ ಅಥವಾ ಬತ್ತಿನೆಟ, ಬಂದ ತನಕ. ತಿನ್ಪಿನ ಮುಟ ಅಥವಾ ತಿನ್ಪಿನೆಟ, ತಿನ್ನುವವರೆಗೆ. ಈ ಲೆಪ್ಪುನೆಟ ಯಾನ್ ಬರ್ಪುಜೆ, ನೀನು ಕರೆಯುವವರೆಗೂ ನಾನು ಬರುವುದಿಲ್ಲ. ಈ ಲೆಪ್ಪುನೆಟ ಯಾನ್ ಬರ್ಪುಜೆ. ನಮ್ಮ ಸೈಪಿನ ಮುಟ ಒಟ್ಟುಗುಪ್ಪುಗ, ನಾವು ಸಾಯುವವರೆಗೂ ಒಟ್ಟಿಗಿರೋಣ. ನಮ್ಮ ಸೈಪಿನ ಮುಟ ಒಟ್ಟುಗುಪ್ಪುಗ. ತುಳುವಿನಲ್ಲಿ ವರೆಗೆ ಅಥವಾ ತನಕ ಎಂದು ಹೇಳಲು ಎಂಗೆ ಎಂಬ ಪ್ರತ್ಯಯವನ್ನು ಕೂಡ ಉಪಯೋಗಿಸಬಹುದು. ಆದರೆ ಇದನ್ನು ಕೇವಲ ಕ್ರಿಯಾಪದ ಅಂದರೆ ಕೃದಂತ ವಿಶೇಷಣಗಳೊಂದಿಗೆ ಮಾತ್ರ ಉಪಯೋಗಿಸಲಾಗುತ್ತದೆ. ಕೃದಂತ ವಿಶೇಷಣ ಪ್ಲಸ್ ಎಂಗೆ. ಮಲ್ಪುನ ಪ್ಲಸ್ ಎಂಗೆ ಮಲ್ಪುನೆಂಗೆ, ಮಾಡುವವರೆಗೆ. ಮಲ್ತಿನ ಪ್ಲಸ್ ಎಂಗೆ ಮಲ್ತಿನೆಂಗೆ, ಮಾಡಿದ ತನಕ. ಬರ್ಪಿನ ಪ್ಲಸ್ ಎಂಗೆ ಬರ್ಪಿನೆಂಗೆ, ಬರುವವರೆಗೆ. ಬತ್ತಿನ ಪ್ಲಸ್ ಎಂಗೆ ಬತ್ತಿನೆಂಗೆ ಅಥವಾ ಬನ್ನೆಂಗೆ, ಬಂದ ತನಕ. ಅಕುಲು ಬನ್ನೆಂಗೆ ಕಾಪುಲ, ಅವರು ಬರುವವರೆಗೆ ಕಾಯು. ಅಕುಲು ಬನ್ನೆಂಗೆ ಕಾಪುಲ. ಯಾನ್ ಒಂದಿನ ಮಲ್ಪುನೆಂಗೆ ಉಂತುಲ, ನಾನು ಇದನ್ನು ಮಾಡುವವರೆಗೆ ನಿಲ್ಲು. ಯಾನು ಒಂದಿನ ಮಲ್ಪುನೆಂಗೆ ಉಂತುಲ. ಯಾನ್ ಪನ್ಪಿನೆಂಗೆ ಓಡೆಲ ಪೋವರ್ಚಿ, ನಾನು ಹೇಳೋವರೆಗೂ ಎಲ್ಲಿಗೂ ಹೋಗಬೇಡ. ಯಾನ್ ಪನ್ಪಿನೆಂಗೆ ಓಡೆಲ ಪೋವರ್ಚಿ. ಸರಿ, ಈಗ ಎಲ್ಲ ವಿಭಕ್ತಿಗಳೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯವನ್ನು ನೋಡುವ. ಅತ್ತಂದೆ ಅಂದರೆ ಅಲ್ಲದೆ ಅಥವಾ ಹೊರತು. ಈ ಉಪಸರ್ಗಾವ್ಯಯವನ್ನು ಎಲ್ಲ ವಿಭಕ್ತಿಗಳೊಂದಿಗೆ ಉಪಯೋಗಿಸಬಹುದು. ನಿನ್ನನ್ ಅತ್ತಂದೆ ಬೇತೆ ಏರೇನ್ ಲೆಪ್ಪೋಡು, ನಿನ್ನನ್ನು ಅಲ್ಲದೆ ಬೇರೆ ಯಾರನ್ನು ಕರೆಯಬೇಕು. ನಿನ್ನನ್ ಅತ್ತಂದೆ ಬೇತೆ ಏರೇನ್ ಲೆಪ್ಪೋಡು. ಈ ಅತ್ತಂದೆ ಬೇತೆ ಏರುಲ್ಲೆರೆಂಕ್, ನೀನು ಅಲ್ಲದೆ ಬೇರೆ ಯಾರಿದ್ದಾರೆ ನನಗೆ. ಈ ಅತ್ತಂದ ಬೇತೆ ಏರು ಉಲ್ಲೆರೆಂಕ್. ನಿನ್ನರ್ದು ಅತ್ತಂದ ಬೇತೆ ಏರಿಗ್ಲ ಒಂದೆನ್ ಮಲ್ಪರೆ ಸಾಧ್ಯ ಇಜ್ಜಿ, ನಿನ್ನ ಹೊರತಾಗಿ ಬೇರೆ ಯಾರಿಗೂ ಇದನ್ನು ಮಾಡಲು ಸಾಧ್ಯವಿಲ್ಲ. ನಿನ್ನರ್ದು ಅತ್ತಂದ ಬೇತೆ ಏರಿಗ್ಲ ಒಂದೆನ್ ಮಲ್ಪರೆ ಸಾಧ್ಯ ಇಜ್ಜಿ. ಸರಿ, ಇವತ್ತಿಗೆ ಎಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಮುಚ್ಚಾವ್ಯಯಗಳನ್ನು ಕಲಿಯುವ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.